ಮೊಬೈಲ್ ಗೀಳಿಗೆ ಬಿದ್ದ ಹುಡುಗ ಮತ್ತು ಆತನ ತಂದೆ ತಾಯಿ ದಾರುಣವಾಗಿ ಸಾವನ್ನಪ್ಪಿದ ಘಟನೆಯೊಂದು ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ನಡೆದು ಸಂಚಲನವನ್ನ ಮೂಡಿಸಿತ್ತು. ಕುಟುಂಬ ಮತ್ತು ಸಂಬಂಧಗಳಿಗೆ ಅರ್ಥವೇ ಇಲ್ಲ ಎನ್ನುವ ಪರಿಸ್ಥಿತಿಯಲ್ಲಿ ಉಡುಪಿಯಲ್ಲೂ ಒಂದು ದಾರುಣ ಘಟನೆ ನಡೆದಿದೆ. ಬ್ರಹ್ಮಾವರ ತಾಲೂಕಿನ ಬೈಕಾಡಿ ಗ್ರಾಮದ ಗಾಂಧಿನಗರದಲ್ಲಿ ಬೆಳ್ಳಂಬೆಳಗ್ಗೆ ಡಬಲ್ ಮರ್ಡರ್ ಸದ್ದು ಮಾಡಿದೆ. 31 ವರ್ಷ ಪ್ರಾಯದ ಶಾಹಿದ್ ಅಲಿ ಎಂಬ ಯುವಕ ತನ್ನ ತಂದೆ ಮೆಹಬೂಬಾ ಮತ್ತು ತಾಯಿ ಸಂಶದ್ ಬೇಗಂರನ್ನ ಸುತ್ತಿಗೆಯಿಂದ ಹೊಡೆದು ಸಾಯಿಸಿದ್ದಾನೆ. ನಿನ್ನೆ ರಾತ್ರಿ 7 ಗಂಟೆಗೆ ತಂದೆ ತಾಯಿಯ ಜೊತೆ ಮಾತಿನ ಚಕಮಕಿ ನಡೆಸಿ ಈತ ಅವರಿಬ್ಬರನ್ನ ಅಮಾನುಷವಾಗಿ ಹೊಡೆದು ಕೊಂದು ಬಳಿಕ ರಗ್ಗಿನಿಂದ ಸುತ್ತಿಟ್ಟಿದ್ದ. ಇಂದು ಬೆಳಿಗ್ಗೆ ತಾನೇ 112ಗೆ ಕರೆ ಮಾಡಿ ಸಮಸ್ಯೆಯಾಗಿದೆ ಬನ್ನಿ ಎಂದು ಪೊಲೀಸರನ್ನ ಕರೆದಿದ್ದಾನೆ. ಸ್ಥಳಕ್ಕೆ ಧಾವಿಸಿದ ಪೊಲೀಸರು 2 ಹೆಣ ಬಿದ್ದಿರುವ ದೃಶ್ಯವನ್ನ ಕಂಡು ಬೆಚ್ಚಿ ಬಿದ್ದಿದ್ದಾರೆ. ಸ್ಥಳದಲ್ಲಿದ್ದ ಆರೋಪಿ ಶಾಹಿದ್ ಅಲಿಯನ್ನ ವಶಕ್ಕೆ ಪಡೆದಿದ್ದಾರೆ. ಬ್ರಹ್ಮಾವರ ಪೊಲೀಸರು ಆತನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ಕುರಿತು ಮಾತನಾಡಿದ ಪೊಲೀಸ್ ವರಿಷ್ಠಾಧಿಕಾರಿ ಹರಿರಾಮ್ ಶಂಕರ್ ಅವರು, ಆರೋಪಿ ಶಾಹಿದ್ ಅಲಿ ಫುಡ್ ಡೆಲಿವರಿ ಉದ್ಯೋಗವನ್ನ ಮಾಡಿಕೊಂಡಿದ್ದ. ಈತನಿಗೆ ಮದುವೆಯಾಗಿರಲಿಲ್ಲ. ಬಹುತೇಕ ಒಂಟಿಯಾಗಿದ್ದ ಈತ ಸದಾಕಾಲ ಮೊಬೈಲ್ಗೆ ಅಂಟಿಕೊಂಡಿರುತ್ತಿದ್ದ. ಯಾಕೆ ಕೊಂದೆ ಎಂದು ಪೊಲೀಸರು ಕೇಳಿದರೆ ತಂದೆ ತಾಯಿ ತನಗೆ ಮಾನಸಿಕ ಹಿಂಸೆಯನ್ನ ನೀಡುತ್ತಿದ್ದರು ಎಂದಿದ್ದಾನೆ. ದೈಹಿಕವಾಗಿ ಹಲ್ಲೆಯನ್ನ ನಡೆಸಿದ್ದಾರೆ ಎಂದು ದೂರುತ್ತಾನೆ. ಆದರೆ ಸ್ಥಳೀಯರು ಮಾತ್ರ ತಂದೆ ತಾಯಿಯ ಬಗ್ಗೆ ಸದಭಿಪ್ರಾಯ ಹೊಂದಿದ್ದಾರೆ. ಮಲ್ಪೆಯ ಮೀನಿನ ಲಾರಿಯಲ್ಲಿ ಚಾಲಕನಾಗಿ ದುಡಿಯುತ್ತಿದ್ದ ಮೆಹಬೂಬ್ ಓರ್ವ ಶ್ರಮಜೀವಿ. ಅವರ ಪತ್ನಿ ಊರವರು ಮತ್ತು ಸಂಬಂಧಿಕರ ಜೊತೆ ಉತ್ತಮ ಬಾಂಧವ್ಯವನ್ನ ಹೊಂದಿದ್ದ ಮಹಿಳೆ. ಆದರೆ ಶಾಹಿದ್ ಅಲಿ ಯಾರೊಂದಿಗೂ ಹೆಚ್ಚಾಗಿ ಬೆರೆಯುತ್ತಿರಲಿಲ್ಲ. ಈ ಘಟನೆಯ ನಂತರ ಊರಿನವರು ಆತನಿಗಿದ್ದ ಮೊಬೈಲ್ ಚಾಳಿಯ ಬಗ್ಗೆ ಗಮನ ಸೆಳೆದಿದ್ದಾರೆ. ಮನಸ್ಸಿನ ಮೇಲೆ ಪ್ರಭಾವ ಬೀರುವ ಯಾವುದಾದರೂ ಮೊಬೈಲ್ ಗೇಮಿಂಗ್ ಚಾಳಿಗೆ ಈತ ಒಳಗಾಗಿದ್ದಾನೆ ಅನ್ನುವ ಸಂಶಯವಿದೆ. ಈ ಬಗ್ಗೆ ಪೊಲೀಸರು ತನಿಖೆಯನ್ನ ನಡೆಸಬೇಕಾಗಿದೆ. ಅವರಿಗೆ ಏನಾದರೂ ಬ್ಯಾಡ್ ಹ್ಯಾಬಿಟ್ ಇರುವಂಥ ಇದರಲ್ಲಿ ಇಂಥ ಮಾಡ ಅಲ್ಲ ಅವನು. ಹಾಗಾಗಿ ತಾಯಿ ತಂದೆ ಮಕ್ಕಳ ಜೊತೆಯಲ್ಲಿ ಏನು ಇದೂ ಇರಲಿಲ್ಲ, ಭಿನ್ನಾಭಿಪ್ರಾಯ ಏನಿರಲಿಲ್ಲ. ಒಳ್ಳೆ ಪ್ರೀತಿಯಿಂದ ನೋಡ್ಕೊಳ್ತಿದ್ರು ಅವರು. ಮತ್ತು ಅವರಿಗೆ ಆ್ಯಕ್ಚುಲಿ ಈಗ ಸ್ವಲ್ಪ ಸೈಲೆಂಟ್ ಇರ್ತಿದ್ದ, ತನ್ನಷ್ಟಕ್ಕೆ ಸೈಲೆಂಟ್ ಆಗಿ ಇರ್ತಿದ್ದ. ಮತ್ತು ಬ್ಯಾಡ್ ಹ್ಯಾಬಿಟ್ ಒಂದೂ ಇಲ್ಲ ಅವ್ನಿಗೆ, ಬೀಡಿ ಸಿಗರೇಟ್ ಅಥವಾ ಏನಾದರೂ ಇಲ್ಲ. ಸ್ವಲ್ಪ ಮೊಬೈಲಲ್ಲಿ ಸ್ವಲ್ಪ ಟೈಮ್ ಕೊಡ್ತಿದ್ದ, ಮತ್ತು ದುಡಿಲಿಕ್ಕೆ ಬರ್ತಿದ್ದ. ಮತ್ತು ತಾಯಿ ತಂದೆಯವರಿಂದ ಏನಾದರೂ ತೊಂದರೆ ಅವ್ರು ಹೊಡ್ತಿದ್ರು ಏನಾದಿದ್ರು, ಇದು ಸುಮ್ಮನೆ ಕಾರಣ, ಇದೆಲ್ಲ ಹೇಳೋದು ಸುಳ್ಳು ಮಾತು, ಇದೆಲ್ಲ ಅಂತ ಏನೂ ಇರಲಿಲ್ಲ. ಏಕೆಂತ ಹೇಳಿದರೆ ನಾವು ಬರ್ತಾ ಹೋಗ್ತಿದ್ರು, ಅದಲ್ಲದೆ ತಂಗಿ ಹತ್ರ ಕೇಳಿದೆ, ಮತ್ತು ನೇಬರಲ್ಲಿ ಯಾರ ಹತ್ರ ಕೇಳಿದ್ರು ಒಂದು ಶಬ್ದ ಸಮೇತ ಯಾರಿದ್ದು ಇದು ಇಲ್ಲ, ನೆಗೆಟಿವ್ ಶಬ್ದ ಇಲ್ಲ. ಸುತ್ತಿಗೆ ಬಳಸಿ ಇಷ್ಟೊಂದು ಭೀಕರವಾಗಿ ಕೊಂದಿರುವುದನ್ನು ಕಂಡರೆ ಮೊಬೈಲ್ ಗೇಮಿಂಗ್ನಿಂದಲೇ ಈ ಕೃತ್ಯ ನಡೆದಿರಬಹುದು ಎನ್ನುವ ಸಂಶಯವಿದೆ. ಗಾಂಧಿನಗರ ಪರಿಸರದಲ್ಲಿ ಯುವಕರು ಗಾಂಜಾ ಚಾಳಿಗೆ ಬಲಿಯಾಗಿದ್ದು, ಕೃತ್ಯ ಎಸಗುವಾಗ ಈತ ಯಾವುದಾದರೂ ಅಮಲು ಪದಾರ್ಥವನ್ನ ಸೇವಿಸಿದ್ದಾನೆ ಎಂಬ ಬಗ್ಗೆ ತನಿಖೆ ನಡೆಸುವುದಾಗಿ ಪೊಲೀಸ್ ವರಿಷ್ಠಾಧಿಕಾರಿ ತಿಳಿಸಿದ್ದಾರೆ. ಎಂಬ ಏರಿಯಾದಲ್ಲಿ ಬೆಳಗ್ಗೆ ಸುಮಾರು 9 ಗಂಟೆ ಹಾಗೆ ನಮಗೆ 112ಗೆ ಒಂದು ಕಾಲ್ ಬರ್ತದೆ. ಕಾಲ್ ಮಾಡಿರೋ ವ್ಯಕ್ತಿ ಶಹೀದ್ ಅಲಿ ಅಂತೇಳಿ, ಅವರೇ ಖುದ್ದು ಕನ್ಫೆಸ್ ಮಾಡ್ತಾರೆ, ನನ್ನ ತಂದೆ ತಾಯಿಯನ್ನು ಮರ್ಡರ್ ಮಾಡಿದ್ದೇನೆ ಅಂತ. ಕೂಡಲೇ ಪೊಲೀಸರು ಸ್ಥಳಕ್ಕೆ ಬಂದು ಅವನನ್ನು ವಶಕ್ಕೆ ತೊಗೊಂಡಿದ್ದಾರೆ. ಆಮೇಲೆ ಘಟನಾ ಸ್ಥಳ ಪರಿಶೀಲನೆ ಮಾಡಿದಾಗ ಇವರ ತಂದೆ ಆಗಿರುವಂತಹ ಮೆಹಬೂಬ್ ಅಲಿ ಅವರು ಫಿಶ್ ಗಾಡಿ ಓಡಿಸ್ತಿರುವಂಥವರು, ತಾಯಿ ಶಂಸಾದ್ ಬೇಗಂ ಅವರು ಹೌಸ್ ವೈಫ್ ಆಗಿದ್ದಾರೆ. ಅವರಿಬ್ಬರು ಮರ್ಡರ್ ಮಾಡಿರೋ ಪರಿಸ್ಥಿತಿಯಲ್ಲಿ ಕಂಡು ಬಂದಿದೆ.